ಉದ್ಘಾಟನಾ ದಿನಾಂಕದ ಬಗ್ಗೆ ಸಾಕಷ್ಟು ಬಾರಿ ಟ್ರೋಲ್ಗೆ ಒಳಗಾಗಿ ಅಪಹಾಸ್ಯಕ್ಕೆ ಈಡಾಗಿರುವ ಮಂಗಳೂರು ಪಂಪ್ವೆಲ್ ಫ್ಲೈಓವರ್ನ ಉದ್ಘಾಟನೆಗೆ ಇದೀಗ ಮತ್ತೊಂದು ದಿನಾಂಕ ನಿಗದಿಯಾಗಿದೆ. ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ಪೂರ್ಣಕ್ಕೆ ಗುತ್ತಿಗೆ ವಹಿಸಿಕೊಂಡ ಕಂಪನಿ ಜನವರಿ 31ರ ಡೆಡ್ಲೈನ್ ನೀಡಿದೆ. ಪಂಪ್ವೆಲ್ನ ಫ್ಲೈಓವರ್ ಸಹಿತ ಕುಂಟುತ್ತಾ ಸಾಗ್ತಾ ಇರುವಂತಹ ಹೆದ್ದಾರಿ ಕಾಮಗಾರಿ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆಗೆ ಸಂಸದ ನಳಿನ್ ಕುಮಾರ್ ಕಟೀಲು ಸಭೆ ನಡೆಸಿದ್ರು. ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ಮತ್ತು ನವಯುಗ ಕಂಪನಿ ಅಧಿಕಾರಿಗಳನ್ನ ಸಂಸದ ನಳಿನ್ ತರಾಟೆಗೆತ್ತಿಕೊಂಡ್ರು. ಫ್ಲೈಓವರ್ ಕಾಮಗಾರಿ ಮುಕ್ತಾಯಕ್ಕೆ 5 ಬಾರಿ ಡೆಡ್ಲೈನ್ಗಳನ್ನ ಕೊಡಲಾಗಿದೆ. ಸಂಸದನಾಗಿ ನಾನು ಎಲ್ಲಾ ರೀತಿಯ ನೆರವು ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ಫ್ಲೈಓವರ್ ಕಾಮಗಾರಿ ಮುಗಿಯುವವರೆಗೆ ಟೋಲ್ ಗೇಟ್ ಅನ್ನ ಕ್ಲೋಸ್ ಮಾಡಿ ಹಣ ಕೇಳಿದ್ರೆ ನಾನೇ ಮುಷ್ಕರ ಕೂರ್ತೇನೆ ಅಂತ ಅಧಿಕಾರಿಗಳಿಗೆ ಸಂಸದ ನಳಿನ್ ಕುಮಾರ್ ಕಟೀಲು ಎಚ್ಚರಿಕೆ ನೀಡಿದ್ರು. ಇನ್ನು ಯಾವಾಗ ಕಾಮಗಾರಿ ಮುಗಿಸ್ತೀರಿ ಅಂತ ಲಿಖಿತ ರೂಪದಲ್ಲಿ ಮಾಹಿತಿ ನೀಡಿ, ಕಾಮಗಾರಿ ಮುಗಿಸದಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ಅಧಿಕಾರಿಗಳಿಗೆ ಸಭೆಯಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಾರ್ನಿಂಗ್ ನೀಡಿದ್ರು. ಈಗ ನೀವು ವಾಪಸ್ ದಿವಸ ಕೇಳ್ತಾ ಇದ್ದೀರಿ, ಈ ದಿವಸ ನಾವು ನಂಬಬೇಕಾಗುದು. ಈಗ ನಾವು ನಮ್ಮ ಕಡೆಯಿಂದ ಏನು ಬೇಕಾ ಎಲ್ಲ ಸಹಕಾರ ಕೊಟ್ಟಾಗಿದೆ, ಟೈಮ್ ಕೊಟ್ಟಾಗಿದೆ. ಯಾವ ಎಂ ಪಿಯು ನಿಮಗೆ ಲೋನ್ ತೆಗೆಸಿಕೊಡೋದಿಲ್ಲ, ನಾನು ತೆಗೆಸಿಕೊಟ್ಟಿದ್ದೆ. ನಮ್ಮ ಎಲ್ಲ ಶಕ್ತಿ ಮೀರಿ ನಿಮ್ಗೆ ಏನು ಮಾಡಬೇಕೋ ಮಾಡಿದೆ. ಹೌದಲ್ವ ಹೇಳಿ, ಓಪನ್ ಹೇಳಿ. ಏನಾದರೂ ವ್ಯತ್ಯಾಸ ಇದ್ರೆ ಹೇಳಿ. ಯಾರಾದರೂ ಮಾಡಿದ್ದಾರೆ ದೇಶದಲ್ಲಿ? ಯಾರಾದರೂ ನಿಮಗೆ ಮೀಟಿಂಗ್ ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ನಿಮಗೆ ಇವರು ನಿತಿನ್ ಗಡ್ಕರಿ ಒಟ್ಟಿಗೆ ಮೀಟಿಂಗ್ ಮಾಡಿಕೊಟ್ಟಿದ್ದೀವಿ. ನಿಮ್ಮ ಡೈರೆಕ್ಟರ್ ಕೇಳಿದಾಗ ಮಾಡಿದ್ದೀವಿ, ನಿಮ್ಮ ಪಿ ಡಿ ಹೇಳಿದಾಗ ಮಾಡಿದ್ದೀವಿ, ಆರ್ ಒ ಕೇಳಿದಾಗ ಮಾಡಿದ್ದೀವಿ. ಎಲ್ಲ ಮಾಡಿ ಆದಮೇಲೆ ನೀವು ಕೊಟ್ಟ ಡೇಟೇ ನೀವು ಮಾಡೋದಿಲ್ಲ ಹೇಳಿದ್ರೆ ಈಗ ನಾವೇನು ಮಾಡಬೇಕು? ಈಗ ದಾರಿ ಹೇಳಿ ನೀವು, ನಾಳೆಗೆ ಏನು ದಾರಿ? ಇನ್ನೇನು ಹೇಳೋದಿಲ್ಲ, ನಾಳೆಯಿಂದ ಟೋಲ್ ಇಲ್ಲ. ನಾನೇನು ಹೇಳೋದಿಲ್ಲ. ಪಬ್ಲಿಕ್ ಕೊಟ್ಟರೆ ತಗೊಳ್ಳಿ, ಪಬ್ಲಿಕ್ ಕೊಡೋದಿಲ್ಲ. ನಾವು ಇದನ್ನು ಸಹಿಸ್ಕೊಡೋದಿಲ್ಲ ಅಂತ. ಹಾಗಾಗಿ ನಾವೇನೋ ಮಾಡಬೇಕು. ಜನರಿಗೆ ಸಮಸ್ಯೆ ಆಗಿದೆ ನೋಡಿ. ಆಲ್ರೆಡಿ ಇವ್ರ ಮೇಲೆ FIR ಆಗಿದೆ, ಅವರನ್ನು ಅರೆಸ್ಟ್ ಮಾಡಿ. ಅವ್ರು ಕೇಸ್ ಮಾಡಿದ್ದಾರೆ, FIR ಆಗಿದೆ, ಅವರು ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಮಾಡಿಸಿ.